ಜನರ ಕಾಲ ಇತ್ತಲೋ ಲಗವಾಲ್ದಿನಲ್ಲಿ ಬಲಿರೆ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ನರಕಾಸುರ ಮಹಾಪ್ರಭು ಬಂದಂತ ಕಾರ್ಯ ಯುದ್ಧ ಜ್ಯೋತಿಷತಿ ಪ್ರತ್ಯಯಾತ್ಮಜ ನರಕ
ನರಕ ಎತ್ತಲೋಲಗವಂದಿನಲೇ ಕೃತ್ತಿವಾಸನ ದಯದಿ ದೈತ್ಯಾರಿ ಸಂಪದವ ದೈತ್ಯವಿಗೆ ಸುತ್ತಿರಲು ಮುದದಿ ನರಕಮಾನವೊಂದರಲ್ಲಿ ಯುಗ ಯುಗಗಳಿಂದ ನರಕ ಸದೃಶನಾಗಿ ಸಾಗುತ್ತಿರುವ ಬಂದವ ನಾನು. ಗುರು ವಶಿಷ್ಠರು ನನ್ನನ್ನು ಕರೆದುಕೊಂಡು ತನ್ನ ಆಶ್ರಮದಲ್ಲಿ ಸಾಕಿದರು. ನರಕಾಸುರನೆಂಬ ಹೆಸರಿನಿಂದ ನಾಮಿಸಿದರು. ಭೂಮಿಯಲ್ಲಿ ತೇವಳುತ್ತಾ ಇದ್ದ ಕಾರಣ ಭೌಮಾಸುರನೆಂದು ಹೆಸರಿಸಿದರು. ಆದರೆ ಕೆಲವೊಂದು ಕಾರಣದಿಂದ ಅಲ್ಲಿಂದ ದೂರಕ್ಕೆ ಸರಿಯಲ್ಪಟ್ಟೆ. ಕಾರಣ ಒಬ್ಬ ಶಿಷ್ಯನನ್ನು ಕೊಂದೆ ಎಂಬ ಕಾರಣದಿಂದ ಅಲ್ಲಿಂದ ದೂರಕ್ಕೆ ಹೋದೆ. ಆದರೆ ರಾಕ್ಷಸರ ಗುರುಗಳಾದಂತಹ ಶುಕ್ರಾಚಾರ್ಯರ ಸಂಪರ್ಕಕ್ಕೆ ಬಂದೆ. ಚದುರಿ ಹೋಗಿದ್ದಂತಹ ಭೂಗತರಾಗಿದ್ದಂತಹ ರಾಕ್ಷಸರನ್ನೆಲ್ಲ ಓಡಿಸಿ ಪ್ರಾಚ್ಯೋತಿಚಪುರದಲ್ಲಿ ಸಾಮ್ರಾಜ್ಯವನ್ನೇ ಸ್ಥಾಪಿಸಿದೆ. ಘೋರ ಕಾನನದಲ್ಲಿ ಬ್ರಹ್ಮದೇವನನ್ನು ಮೆಚ್ಚಿಸಿ ತಂದೆ ತಾಯಿಯಿಂದ ಮಾತ್ರ ಮರಣ, ತಂದೆ ತಾಯಂದಿರು ಆಯುಧಧಾರಿಗಳಾಗಿ ಮುಂದೆ ಬಂದರೆ ನಿನಗೆ ಮರಣವೆಂಬುದನ್ನು ಸೂಚಿಸಿದ್ದಾರೆ. ಇದು ಸಾಧವೇ? ತಂದೆ ತಾಯಂದಿರು ಯಾವತ್ತು ಮಗನ ನಾಶವನ್ನು ಅನುಭವಿಸುವುದಿಲ್ಲ. ಹಾಗಿರುವಾಗ ಮರಳಿ ಪಟ್ಟಣಕ್ಕೆ ಬಂದೆ. ಮುಂದೆ ಏನಾಯ್ತು ಬಳ್ಳಿರೋ? ದಾರಿಣಿ ಬರಲಾಗಿರೋದು ಲಾರಿಯರ ತಂದ ಖಳನು ಬಾರಿ ಜಾಂಬಕಿಯರನ್ನು ಭಾರತಿ ಮರಿಬರಾಗಿ ವಿಜಯವನ್ನು ಕೈಗೊಂಡೆ. ದರಪಾಲಕರನ್ನು 16,000 ಸ್ತ್ರೀಯರನ್ನು ಕರೆತಂದು ಒಂದು ಶುಭ ಮುಹೂರ್ತದಲ್ಲಿ ಅವರನ್ನೆಲ್ಲ ವರಿಸುವವನಿದ್ದೇನೆ. ಹಾಗಿರುವಾಗ ದೇವಮುನಿಗಳಾದಂತಹ ನಾರದರು ಬಂದದ್ದು ಮಾತ್ರವಲ್ಲ, ವಿಶೇಷ ವಿಚಾರವನ್ನು ತಿಳಿಸಿದ್ದಾರೆ. 16,000 ಸ್ತ್ರೀಯರು ನಿನ್ನ ಯೋಗ್ಯತೆಗೆ ತಕ್ಕುದಾದವರಲ್ಲ. ದೇವೇಂದ್ರನ ಮಡದಿಯಾದಂತಹ ಶಚಿ ನಿನ್ನ ಯೋಗ್ಯತೆಗೆ ತಕ್ಕುದಾದವಳು. ಸಂತೋಷವಾಯಿತು ಈ ವಿಚಾರವನ್ನು ಕೇಳಿ. ಹಾಗಾಗಿ ದೇವಲೋಕಕ್ಕೆ ದಾಳಿಯನ್ನು ಮಾಡಬೇಕಾಗಿದೆ. ಎಲ್ಲಿ ನಮ್ಮರು ಬರಲಿ ಕಡೆಗೆ.
ಬರದದು ಸೇನಾಧಿಪತಿಗಳೇ, ನಿಮ್ಮನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣವಿದೆ. ದೇವಲೋಕಕ್ಕೆ ದಾಳಿಯನ್ನು ಮಾಡಬೇಕಾಗಿದೆ, ಸಕಲ ಸೇನೆಯನ್ನು ಸಿದ್ಧ ಮಾಡಿಕೊಳ್ಳಬೇಕಾಗಿದೆ. ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನು? ನಮ್ಮ ಸುಖ ಸಂಪತ್ತುಗಳನ್ನು ಉಚಿತವಾಗಿ ಭೋಗಿಸುವವರನ್ನು ನಾನು ಸದೆ ಪಡೆದು ಪೀಠವನ್ನು ಸಿಗುವಂತೆ ನಾನು ಮಾಡುತ್ತೇನೆ. ಅಪ್ಪಣೆಯನ್ನು ದಯಪಾಲಿಸಿ. ಸಂತೋಷವಾಯಿತು. ನಡೆರುತ್ತ ಕಡೆಯಿಂದ ಬರದ ದಿವದತ್ತ ಕೇಳಿ ಮಾಡುವುದು ಸರಿಯಲ್ಲ. ಸಕಲ ಸೇನಾವಾಹಿನಿಯೊಂದಿಗೆ ನಡೆಯೋಣ ಆ ಕಡೆಗೆ. ಬಲಿರ ಪರಾಕ್ರಮ ಕಂಠೀರ ಇರುವಂತಹ ಸ್ಥಳ ದೇವೇಂದ್ರ ಮಹಾಪ್ರಭು ಎಂದು ಕೇಳಿದೆ. ಬಂದಂಥ ಕಾರ್ಯ
ಸುಮನಸರೇ, ನಾನಾಡುವ ಮಾತನ್ನು ಆಲಿಸಿರಿ. ಸ್ವರ್ಗಲೋಕವನ್ನು ದಕ್ಕಿಸಿಕೊಳ್ಳುವ ಉದ್ದೇಶದಿಂದ ನರಕದಾನವ ಹಾಗೂ ಸಕಲ ಸೇನೆಯೊಂದಿಗೆ ದಾಳಿ ಮಾಡಿದ್ದಾನೆ. ಬಂದವರನ್ನು ಎದುರಿಸಬೇಕು. ನಡೆಯೋಣ ಆ ಕಡೆ. ಸದನವ ಸೇರಿದರು. ಪೌರುಷವೆಲ್ಲವ ತೋರೆ ನೀ ಮುರಳಿ. ಸ್ವರ್ಗಲೋಕದ ಸುವಸ್ತುಗಳನ್ನು ಬಯಸಿ ಸಕಲ ಸೇನೆಯೊಂದಿಗೆ ಬಂದಿದ್ದೇನೆ. ನಿಮ್ಮನ್ನು ದಶಗಿರಿಸಿ ಸ್ವರ್ಗಲೋಕವನ್ನು ನಮ್ಮ ಪ್ರಭುಗಳಿಗೆ ನೀಡುತ್ತೇನೆ. ಶಕ್ತಿ
ಶ್ರೀರಾಮ ಇದ್ದಾರೆ, ಹೋರಾಡು. ಹಾಗಾದ್ರೆ ಬಾ ಮುಂದೆ. ಎಲ್ಲಿ ಬಾಬೆ ಎಲ್ಲವೋ ದುರುಳ ಎಲ್ಲಿ ಬಾಬೆ ಎಲ್ಲವೋ ದುರುಳ ನಮ್ಮ ಭಟರಾರೆಲ್ಲ ಚಲ್ಲ ಬಡಿದ ಗರ್ವವನ್ನು ಎಲ್ಲೆಲ್ಲ ತೋರಣ ಏನಿಲ್ಲ, ನಮ್ಮ ಸೇನಾ ಪ್ರಧಾನರು ಕೂಡಿಕೊಂಡು ಬಂದು ನಮ್ಮಲ್ಲಿ ಕಾದಾಟ ನಡೆಸಿ ಎಲ್ಲಿ ಅಂದ್ರೂ ಬೇಡ ಯುದ್ಧವನ್ನು ಪ್ರೇಕ್ಷಿಸಿ ಬಂದರೆ ಮರಣವನ್ನು ಬಲ್ಲದಿರ ಕಾರ್ಯವಲ್ಲ ನಿಲ್ಲ ನೋಡಿ ಹೋಗಿ ಬಿನಾದಲ್ಲಿ ಬಾಳುವುದ ಏನಿಲ್ಲ, ಸಾಕು ನಿನ್ನ ಬಾಯಿ ಮಾತು. ಶರಣ್ಯ ಕೇಳಿ ನಾನು ಬೆದರಿ ಪಾಲನೆ ಮಾಡನೆಂತಿದ್ದೆ. ಅದು ನಿನ್ನ ಭ್ರಮೆ. ನಿಮ್ಮನ್ನು ಮನ್ನಿಸಿ ನಮ್ಮ ಒಡೆಯರಾದ ನರಕಾಸುರ ಮಹಾರಾಜನನ್ನು ಸ್ವರ್ಗಪೀಠದಲ್ಲಿ ಗುರುಸಿದೆ ನಮಗೆ ಮರ್ಮ ಲಕ್ಷ್ಯ. ಸ್ವರ್ಗವನ್ನು ಬಿಟ್ಟು ಕಟ್ಟರೆ ಸರಿ ಕೊಡುವುದಿಲ್ಲ. ಹಾಗಾದ್ರೆ ಬಾ ಮುಂದೆ, ಬಾ ಮುಂದೆ. ಚೋರರಂದರೆ ನಾಗವೇರ ಗಾರಿ ಹಿಡಿದು ಅದು ವರಿಕದ ಸೇರುವುದು ಯಮಪುರಗನ್ಯ ಸ್ವರ್ಗದ ಮೇಲಿನ ಅಕ್ಕದಾಸಿಯಿಂದ ಲಗ್ಗೆ ಮಾಡಿದೆಯಾ? ನಿನ್ನನ್ನು ನಿಮ್ಮವರನ್ನು ಧೂಳಿಪಟ ಮಾಡೋ ಶಕ್ತಿ ಈ ವಾಯುದೇವನಿಗಿದೆ. ಬಾ ಮುಂದೆ. ಬಳಿ ಬಳಿರನೇ ವೀರ ಎಲ್ಲ ನಿಡುವುದೋರಿವೆ ಯಮನ ಪಾದವ ಸೇರುದೀಗ ನ್ಯಾಯವಾಗಿ ಇರಬೇಕಾಗಿದ್ದಲ್ಲ ನಮಗೆ ಈ ನಾಕ ದೊರಕಬೇಕಾಗಿತ್ತು. ನೀವು ಭಕ್ತಿಯಿಂದ ಪಡೆದ ನಾಕವನ್ನು ನಾವು ಶಕ್ತಿಯಿಂದ ವಶಪಡಿಸಿಕೊಳ್ಳುತ್ತೇವೆ. ಎಚ್ಚರ, ಬಾ ಮುಂದೆ.
ಏರಿ ದುರ್ಗ ಒಳಗ ಒಳದ ಏರಿ ದುರ್ಗ ಒಳಗ ದೇರದ ಬಳಿಯಲ್ಲ ಬಳಿಯುವುದ ಜೋಡಿ ನಾಳೆ ಹೋಗುವ ನನ್ನ ಬೆಳಗ್ಗೆ ಇಲ್ಲ ಹಸುರನೇ, ಸ್ವರ್ಗಲೋಕವು ನಮ್ಮದು. ಬಂದ ದಾರಿಯಿಂದ ಹಿಂದೆ ನಡೆ. ಸುರನೆಲ್ಲ ಸಂಗನಲ್ಲೇ ಇದು ಸ್ಥಳಗಳಿಗೆಲ್ಲ ಬಂದಿರುವೇನು ಬರೀವೆ ಜನಗಳಿಗೆ ಹೀಗೆ ಹಾಗಾದ್ರೆ ಬಾ ಮುಂದೆ. ಸುಲಭ ಎಂಬವ ನೀನು ಗಾಜವಲೇನೆ ದೂರಕ್ಕೆದಿರಾದೇವೇನೋ ಹಿರಿಯ ನಡುವಿನ ಧರ್ಮನ ಇದ್ದರೆ ದೊಳೆಯ ತಲವೇ ದೇವೇಂದ್ರ, ಈ ನರಕಾಸುರ ದಾಳಿ ಇಟ್ಟದ್ದು ನಾಕದ ಆಸೆಯಿಂದಲ್ಲವೋ? ನನಗೆ ಬೇಕಾಗದು ನಿನ್ನ ಮಡದಿ ಸಚಿ. ಆಕೆಯನ್ನು ನನಗೆ ಬಿಟ್ಟುಕೊಡು. ಇಲ್ಲವಾದರೆ ನಿನ್ನನ್ನು ಕಟ್ಟಿ ಹಾಕಿ ಆಕೆಯನ್ನು ಎಳೆದುಕೊಂಡು ಹೋಗಬೇಕು. ನುರಿಯಾಗದ ಫಲದಲ್ಲಿ ಏನಿಲ್ಲ. ನೂರು ಯಾಗವನ್ನು ಮಾಡಿದ ಫಲದಿಂದ ಈ ನಾಕಲೋಕವು ನಮ್ಮದಾಗಿದೆ. ಭಕ್ತಿಯಿಂದ ಪಡೆದ ನಾಕವನ್ನು ಶಕ್ತಿಯಿಂದ ಪಡೆಯಲು ಮುಂದುವರಿದರೆ ಶಿರ ಹೋಗಿದ್ದು ಜಾಗ್ರತೆ. ಹಾಗಾದರೆ ಬಾ ಮುಂದೆ.
ಪ್ರೀತಿಯ ಕರ್ಣಗುಂಡಲ ಸೇನಾಧಿಪತಿಗಳೇ, ಈ ದೇವಲೋಕವು ನಮ್ಮ ವಶವಾಯಿತು. ಅದಿತಿಯ ಕುಂಡಲವನ್ನು, ಯಮನ ಪಾಶವನ್ನು, ವರುಣನ ಮಣಿಶೈಲಿಯನ್ನು ಎಲ್ಲವನ್ನೂ ವಶಪಡಿಸಿಕೊಂಡಿದ್ದೇವೆ. ಶಚಿಯು ಎಲ್ಲಿ ಓಡಿದ್ದಾರೆಂದು ಹುಡುಕಿದರೂ ಕಾಣುತ್ತಾ ಇಲ್ಲ. ದೇವೇಂದ್ರನೊಡನೆ ಓಡಿರಬಹುದು. ಸ್ವಲ್ಪ ವಿಶ್ರಾಂತಿ ಅಗತ್ಯವಿದೆ ನನಗೆ. ನಡೆಯೋಣ ಆ ಕಡೆಗೆ. ಇದ್ದ ದ್ವಾರಕ ಪುರವರದಿ ವಾಸುದೇವನು ಪಾಲಿಸುತ್ತ ಇರಲು ಆರ್ತಿಯೊಳೈತದ ಸುರಪತೆ ಅಮ್ಮ ಸರ್ವೇಶ್ವರಿ, ನೀನೇ ಕಾಪಾಡಮ್ಮ. ಕರ್ತವ್ಯ ನಿರತನಾದವನಿಗೆ ವಿಶ್ರಾಂತಿಯಾದರೂ ಎಲ್ಲಿದೆ? ಈ ವಿಶಾಲವಾದ ವಿಶ್ವದಲ್ಲಿ ಎಲ್ಲಿ ನೋಡಿದರೂ ಅನ್ಯಾಯ ತಾಂಡವವಾಡುತ್ತಿದೆ. ಧರೆಯಲ್ಲಿ ನಡೆಯುವ ಅನ್ಯಾಯ ಅಧರ್ಮಗಳನ್ನು ನಾಶಗೊಳಿಸಿ ಧರ್ಮವನ್ನು ಪ್ರತಿಷ್ಠಾಪಿಸುವುದಕ್ಕಾಗಿ ಶ್ರೀಮನ್ನಾರಾಯಣನಾದ ನಾನು ಕೃಷ್ಣಾಭಿಧಾನದಿಂದ ಅವತರಿಸಬೇಕಾಯಿತು. ದುಷ್ಟರ ಶಿಕ್ಷಣೆ, ಶಿಷ್ಟರ ರಕ್ಷಣೆ ನನ್ನ ಗುರಿ. ಆದರೆ ಅಳೆದ ದುಷ್ಟರಿಗಿಂತ ಉಳಿದವರೇ ಅಧಿಕ ಎನ್ನುವುದು ನನ್ನ ಚಿತ್ತವಿತ್ತಿಗೆ ಹೊಳೆದ ವಿಚಾರ. ಹಾಗಾಗಿ ಕಳರ ಹನನಕ್ಕಾಗಿ ವಿಧ ವಿಧದ ನಾಟಕವನ್ನು ರಚಿಸಬೇಕಾಗಿದೆ. ಆ ಬಗ್ಗೆ ಆಲೋಚಿಸುತ್ತಾ ಇರುತ್ತೇನೆ. ಮುಂದೆ ಏನಾಗುತ್ತದೋ ನಿರೀಕ್ಷೆಯಿಂದ. ಜಯ ಜಯ ಶ್ರೀಲೋಲ ಶಾಂತ ಕೃಪಾಲ ಏಳು ಧೈರ್ಯವ ತಾಳುದು ಮಲಸರಾಳಿದಲೆ ನುಡಿ ಬಂದ ಕಷ್ಟವ ಬಂದ ಕಷ್ಟವಾಗ ಲೀಲೆಯಲ್ಲಿ ಪರಿಹರಿಸಿದಲಹುವೆ ಜಾಲವಲ್ಲ. ಲೀಲೆಯಲ್ಲಿ ಪರಿಹರಿಸಿ ಸಲಹುವೆ ಜಾಲವಲ್ಲ. ಏಳು ಧೈರ್ಯವ ತಾಳುದು ಮನಸರಾಳಿದರೆ ನುಡಿ ಬಲ್ದ ಕಷ್ಟವಾಗ ಹೇಳಿ ದೇವೇಂದ್ರ. ದೇವಾ, ಸುಮನಸರೇ. ದೇವೇಂದ್ರ, ದೇವಾ, ಸುಮನಸರನ್ನೆಲ್ಲ ಕರೆದುಕೊಂಡು ಈ ಕಡೆಗೆ ಬಂದೆ ಎಂದಾದರೆ ಏನು ವಿಚಾರವನ್ನು ತಂದೆ ಎಂದೇ ಊಹಿಸಿದ್ದೇನೆ. ಏನಯ್ಯ ಬಂದೆ, ನನ್ನಲ್ಲಿ ಹೇಳಬಾರದೆ. ಓ ಶ್ರೀ ಮನೋಹರ ಸ್ವಾಮಿ ದೇವೇಂದ್ರ, ಭೂಮಿಯತ್ಮಜನಾದ ನರಕದಾನವ ಹ ನಾಕಕ್ಕೆ ದಾಳಿ ಮಾಡಿ ಹ ನಮ್ಮನ್ನೆಲ್ಲ ಸೋಲಿಸಿದ್ದು ಮಾತ್ರವಲ್ಲ, ಇನ್ನೇನು ಮಾಡಿದ? ಅದಿತಿ ದೇವಿಯ ಕುಂಡಲವನ್ನು, ಹ ವರುಣನ ಮಣಿಶೈಲ, ಹ ಯಮನ ಪಾಶವನ್ನು ವಶಪಡಿಸಿಕೊಂಡಿದ್ದಾನೆ. ಹೌದೇ? ಆ ಧೂರ್ತನನ್ನು ಕೊಂದು ನಮ್ಮನ್ನು ನೀವೇ ಪೊರೆಯಬೇಕು ಸ್ವಾಮಿ. ತುಡುಗಲದ ಕ್ಲೇಶಗಳ
ಮನದ ಕ್ಲೇಶಗಳನ್ನು ಮನದ ನುಡಿಯಲ್ಲಿ ಸತ್ತೈರ್ಯನಾಗಿರಯ್ಯ ನನಗೆ ನರಕಾಸುರನ ಶೀಘ್ರದಿ ಮಡುಹಿ ಕೊಡುವೆ. ದೇವೇಂದ್ರ ದೇವ, ಪ್ರಾಗ್ಜ್ಯೋತಿಷಪುರವನ್ನು ಆಳಬೇಕಾದ ನರಕದಾನವ ದೇವಲೋಕಕ್ಕೆ ದಾರಿ ಇಟ್ಟನೆ. ಹೌದು ಸ್ವಾಮಿ. ನಿಮ್ಮನ್ನೆಲ್ಲ ದೆಸೆಗೆಡಿಸಿದನೆ. ನಿಜ ಸ್ವಾಮಿ. ಹೆದರಬೇಡ ದೇವೇಂದ್ರ. ಕಿರಿದು ದಿನದ ಒಳಗಾಗಿ ಕಳರ ಹನನವಗೈದು ನಿಮಗೆಲ್ಲರಿಗೂ ನಾನು ಶಾಂತಿಯನ್ನು ತಂದುಕೊಡುತ್ತೇನೆ. ನಿರ್ಭೀತಿಯಿಂದ ತೆರಳಿ. ಹಾಗೇ ಆಗಲಿ. ಜಯ ಜಯ ಮಾಧವ ಕೇಶವ. ದೇವೇಂದ್ರನಿಗೆ ಧೈರ್ಯದ ಮಾತನ್ನು ಹೇಳಿದೆ. ತಡ ಮಾಡುವುದಲ್ಲ. ಸುದರ್ಶನಾಧಾರಿಯಾಗಿ ಗರುಡ ವಾಹನನಾಗಿ ಪ್ರಾಗ್ಜ್ಯೋತಿಷಪುರವನ್ನು ಸೇರಿಕೊಳ್ಳುತ್ತೇನೆ. ಎಲ್ಲಿಗೆ ಗಮನ ನಿಲ್ಲಲು ರಮಣ ನಿಲ್ಲಲು ರಮಣ ಎಲ್ಲಿಗೆ ಗಮನ ನಿಲ್ಲಲು ರಮಣ ನಿಲ್ಲಲು ರಮಣ ಸೊಲ್ಲಿಸದೆನ್ನೊಳ್ಳೆದುವುದೇನು ಹದನ ರಮಣ ಯಾರೊಡಲಿಲ್ದು ಕದನ ಯಾರೊಡಲಿಲ್ದು ಕದನ 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 ತಿಳಿಯದಾದೆ ಹದನ ತಿಳಿಯದಾದೆ ಹದನಾಗ ಪೇಳೈ ಶಶಿವದನ
ಕೇಳುವಾಗ ನನಗೆ ನನ್ನಲ್ಲಿ ಮೂಡುವ ಪ್ರಶ್ನೆ, ನೀವು ಹೊರಟದ್ದೆಲ್ಲಿಗೆ? ಆಯಿತು, ಇನ್ನು ಹೋಗುವುದೇ ಬೇಡ. ಯಾಕೆ, ಏನಾಯ್ತು? ಎಲ್ಲಿಗೆ ಅಂತ ಕೇಳುದು ಅಪಶಕುನ ಅಲ್ವೇನೆ? ಅಪಶಕುನ ಹೌದು ಸ್ವಾಮಿ. ಈ ಅಪಶಕುನ ಮಾಡಿ ಹಾಕಿದ್ದು ಯಾಕೆ ಹೇಳಿ? ಯಾಕೆ ಹೇಳು ನೋಡೋಣ. ನನಗೆ ಗೊತ್ತುಂಟು, ಕೇಳಿ. ಹೇಳು. ಸತ್ಯನಿಷ್ಠನೋರ್ವ ಗುಪ್ತ ಕಾರ್ಯಕ್ಕಾಗಿ ಹೊರಟಿರುತ್ತಾನೆ. ಸರಿ. ಆ ವೇಳೆಯಲ್ಲಿ ಆತನ ಅರ್ಥಮಿತ್ರ ಬಂದು ಕೇಳುತ್ತಾನೆ, ಏನಂತ? ನೀವು ಹೊರಟದ್ದು ಇಲ್ಲಿಗೆ? ಹಾ. ಆಗ ವಿಷಯ ಹೇಳಿದರೆ ಗುಪ್ತ ಕೆಲಸವು ಕೆಟ್ಟು ಹೋಗುತ್ತದೆ. ಹೌದು. ಹೇಳದೇ ಇದ್ದರೆ ಮಿತ್ರನಿಗೆ ಮೋಸ ಮಾಡಿದ ಹಾಗಾಗುತ್ತದೆ. ಹಾಗಾಗಿ ಈ ಶಾಸ್ತ್ರ ಮಾಡಿದ್ದು. ಬೆಕ್ಕು ಅಡ್ಡ ಬಂದರೆ ಅಪಶಕುನ ಹೌದು ಸ್ವಾಮಿ. ಹೌದು. ಮನೆಯ ಬೆಕ್ಕು ಅಡ್ಡ ಬಂದರೆ ಅಪಶಕುನವೇ ಹೇಳಿ? ಮನೆಯ ಬೆಕ್ಕು ಯಾವಾಗಲೂ ಕಾಲ ಹತ್ತಿರವೇ ಇರುತ್ತದೆ, ಅದು ಹೇಗೆ ಅಪಶಕುನ ಆಗ್ತದೆ ಹೇಳಿ? ಹೌದು ಸ್ವಾಮಿ, ನಾನು ಮನೆಯ ಬೆಕ್ಕು ಹೌದು, ನಿಮ್ಮ ಮನದ ಬೇಕು ಹೌದು. ಹಾಗಾಗಿ ಎಲ್ಲಿಗೆ ಗಮನ, ಯಾರೊಡನೆ ಕದನ, ತಿಳಿಯದ ಹೇಳಿ ಸ್ವಾಮಿ. ಸ್ವಾಮಿ, ಕಾರಣ ತಿಳಿಯುವ ಕುತೂಹಲವೇ? ಹೌದು ಸ್ವಾಮಿ. ಕೀರವಾಣಿ ಕೇಳೆ ಪೊರಟಿಹ ಕಾರಣ ಗುಣಶೀಲೆ, ಪೊರಟಿಹ ಕಾರಣ ಗುಣಶೀಲೆ. ಕೀರವಾಣಿ ಕೇಳೆ, ಕೀರವಾಣಿ ಕೇಳೆ ಪೊರಟಿಹ ಕಾರಣ ಗುಣಶೀಲೆ, ಪೊರಟಿಹ ಕಾರಣ ಗುಣಶೀಲೆ. ಬಲ ವೈರಿಯು ತಲ್ಲಲಿ, ದುರಿದನ ಬಲ ವೈರಿಯು ತಲ್ಲಲಿ, ಧರಣಿ ತನಯನ ಭೂರಿ ಉಪದ್ರವ. ಕೀರವಾಣಿ ಕೇಳೆ ಪೊರಟಿಹ ಕಾರಣ ಗುಣಶೀಲೆ, ಪೊರಟಿಹ ಕಾರಣ ಗುಣಶೀಲೆ. ದೂರಿದನ ಬಲ ವೈರಿಯು ತಲ್ಲ, ಧಾರಿಣಿ ತನಯನ ಭೂರಿ ಉಪದ್ರವ. ಸುದರ್ಶನಾಧಾರಿಯಾಗಿ ನಾನು ಹೊರಟು ನಿಂತ ಪರಿಯನ್ನು ಕಂಡು ಆಶ್ಚರ್ಯಚಕಿತಳಾಗಿ ಹೊರಟದ್ದು ಎಲ್ಲಿಗೆ ಎಂಬ ಪ್ರಶ್ನೆಯನ್ನು ಮುಂದಿಟ್ಟೆಯಲ್ಲ? ಹೌದು ಸ್ವಾಮಿ. ಕಾರಣ ಉಂಟು ಪ್ರಿಯೆ. ಪ್ರಾಗ್ಜ್ಯೋತಿಷ್ಯಪುರದ ಅರಸ ನರಕ ಎನ್ನುವ ದಾನವ ದೇವಲೋಕಕ್ಕೆ ದಾಳಿ ಮಾಡಿ ಸುಮನಸರನ್ನು ಯುದ್ಧದಲ್ಲಿ ಸೋಲಿಸಿ ಅದಿತಿ ದೇವಿಯ ಕುಂಡಲ, ವರ್ಣನ ಮಣಿಶೈಲ, ಯಮನ ಪಾಶಗಳನ್ನು ಅಪಹರಿಸಿದ್ದಾನೆ. ಕಳನನ್ನು ವಧಿಸುವುದಕ್ಕೆ ಸ್ವರ್ಗಲೋಕಕ್ಕೆ ಹೊರಟು ನಿಂತಿದ್ದೇನೆ. ಕಾಂತೆ, ನಗುಮೊಗದಿಂದ ಕಳುಹಿಸಿಕೊಡು ಪ್ರಿಯೆ. ಸಂತೋಷವಾಯಿತು ಸ್ವಾಮಿ. ಹರುಷವಾಯಿತು ಕಾಂತ, ಹರುಷವಾಯಿತು ಕಾಂತ.
ನೆನಕೊಲ್ ಸುರಲೋಕಕ್ಕೆ ಇದುವೆಯ ಬರುವೇನ ಜತೆಗಿಲ್ದ ಹರುಷದು ಬರುವಿನ ಜತೆಗಿಲ್ದ ಬರುವಿನ ಜತೆಯಿಂದ ಹರುಷದೋಳಲು ಕರೆದೊಯ್ಯಬೇಕು ಪ್ರಿಯ ಕರೆದೊಯ್ಯಬೇಕು ಪ್ರಿಯ ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕಗೆ ದುವೆಯ ಕಾಂತ ದೇವತೆಗಳು ಸೋತದ್ದು ಅವರು ಬಂದು ದೂರನ್ನು ಕೊಟ್ಟದ್ದು ಅದನ್ನು ಕೇಳಿ ನೀವೀಗ ಹೊರಟದ್ದು ಎಲ್ಲ ಒಳ್ಳೇದೇ ಆಯಿತು. ಹೌದೇ? ಹೌದು ಸ್ವಾಮಿ. ಆಗಲ್ಲ, ಕಾರಣ ಉಂಟು ಸ್ವಾಮಿ. ಏನದು? ನನ್ನ ತಲೆ ಸರಿ ಉಂಟಾ? ಆಗ ಸರಿ ಇತ್ತು, ಈಗ ಏನಾಯ್ತೆ? ಆಗಲ್ಲ ಸ್ವಾಮಿ, ಕೇಶ ಶೃಂಗಾರ ಸರಿಯಾಗಿದೆ, ಈ ಸೀರೆ ಸಾಕ. ಇದೆಲ್ಲ ಯಾಕೆ ಹೇಳಿದ್ದು ಗೊತ್ತಾ? ಯಾಕೆ? ಮನೆಯಲ್ಲಿರುವಾಗ ಹೇಗೆ ಬೇಕಾದರೂ ಇರಬಹುದು. ಹೌದು, ಎಲ್ಲಿಗಾದರೂ ಕಾರ್ಯಕ್ರಮಕ್ಕೆ ಹೋಗುವಾಗ ಸ್ವಲ್ಪ ಸಿದ್ಧತೆ ಶೃಂಗಾರ ಬೇಕಾಗುತ್ತದೆ. ನೀನು ಎಲ್ಲಿಗೆ ಹೋಗುತ್ತೆ? ನಿಮಗೆ ಇನ್ನೂ ಗೊತ್ತಾಗಲಿಲ್ವಾ? ಇಲ್ಲ, ಸ್ವಲ್ಪ ಹಿಂದೆ ಹೋಗಿ ನೀವು. ಆಗಲ್ಲ, ಮುಂದೆ ಬನ್ನಿ. ಅಯ್ಯೋ ಆಗಲ್ಲ, ಹಿಂದಿನ ಕತೆ ಪಾರಿಜಾತದ ಪ್ರಕರಣ. ನೀವು ಆ ರುಕ್ಮಿಣಿಗೆ ಚೆನ್ನಾಗಿ ತಲೆ ಬಾಚಿದ್ದು, ಜಡೆ ಎನೆದು ಸಾಲದಕ್ಕೆ ಪಾರಿಜಾತವನ್ನು ತಲೆಗೆ ಮೂಡಿಸಿದ್ದು. ಆಗ ನಾನು ಬಾಗಿಲು ಹಾಕಿದ್ದು. ನೀವು ಅಂತ ಅಲ್ಲ, ಎಲ್ಲಾ ಗಂಡಸರಿಷ್ಟೇ. ಕೆಸರು ಕಂಡಲ್ಲಿ ತೊಳೆಯುತ್ತೀರಿ, ನೀರು ಕಂಡಲ್ಲಿ ತೊಳೆಯುತ್ತೀರಿ. ಈಗ ನೆನಪಾಯಿತಾ? ಹಾ, ನಿನಗೆ ಪಾರಿಜಾತದ ಮರ ತೋರಿಸ್ತೇನೆ ಅಂತ ಹೇಳಿದ್ನಲ್ವಾ, ಹಾಗಾಗಿ ನಾನು ಬರುತ್ತೇನೆ.
ಆದರೆ ಇದು ಸರಿಯಾದ ಕಾಲವಲ್ಲ ಪ್ರಿಯೆ. ಹಠ ಮಾಡಬೇಡ ಪ್ರಿಯೆ. ಸ್ವರ್ಗಕ್ಕೆ ಯಾಕೆ ಹೇಳಿ? ಯಾಕೆ? ನರಕದಾನವನ್ನು ಕೊಂದ ಬಳಿಕ ನೀವು ನಾಲ್ಕಕ್ಕೆ ಹೋಗುವುದಿಲ್ವಾ? ಹೋಗುತ್ತೇನೆ. ಆಗ ಮರಗಳನ್ನು ನೋಡಿದ ಹಾಗೂ ಆಗುತ್ತೆ. ಓ, ಮತ್ತೆ ನನ್ನ ಸಖೆಯರಲ್ಲಿ ಬಂದು ಹೇಳುವುದು ಬೇಡ್ವಾ? ಏನಂತ? ನನ್ನ ಗಂಡ ಹಾಗೆ, ನನ್ನ ಗಂಡ ಹೀಗೆ ಎಂದು ಹೇಳುವುದು ಬೇಡ್ವಾ? ಓಹೋ, ಬನ್ನಿ ಬನ್ನಿ ಹೋಗೋಣ. ಯಾಕೆ ಹಠ ಮಾಡುತ್ತೀ? ಆಗುವುದಿಲ್ವಾ? ಆಗುವುದಿಲ್ಲ. ಆಗುವುದಿಲ್ವಾ? ಆಗುವುದಿಲ್ಲ. ಮೂರು ಮಾತಿಗೆ ಆಗುವುದಿಲ್ವಾ? ಇಲ್ಲ, ಬೇಡ ಬಿಡಿ. ಬಾಗಿಲು ಹಾಕು. ಬೇಡ ಬಾಮ, ಬೇಡ ಬೇಡ ಬಾಮ. ನನ್ನ ಮುದ್ದು ಬಾಮ ಅಲ್ವಾ ನೀನು? ಅದಕ್ಕೆ ಕರೆದುಕೊಂಡು ಹೋಗಬೇಕು. ಬಾಮ ಬಾಮ, ಒಂದು ಕ್ಷಣ ಆಲೋಚಿಸುವುದಕ್ಕೆ ಅವಕಾಶ ಕೊಡು. ಸರಿ. ಕಳೆದವರಿಗೆ ಅನುಕೂಲವಿರುತ್ತಲಿಯೇ ತಿಳಿದು ತಂದು ತಾನೊಡಗೊಳ್ಳುತ್ತ ಸಂತಸದಿ ವಿಹಗಾತ್ಮಜನ ಪೆಗಲೇರೇ ಆ ಸ್ವಾಮಿ, ಬಾಮ ಹಠ ಹಿಡಿಯುತ್ತಾ ಇದ್ದಾಳೆ. ಅವಳನ್ನು ಕರೆದುಕೊಂಡು ಹೋಗಲೇಬೇಕು. ಯಾಕೆ? ಬ್ರಹ್ಮದೇವ ಇತ್ತವರ ಆ ದಾನವನಿಗೆ ಮಾತಾಪಿತರು ಒಂದಾಗಿ ಹೋರಾಟ ಮಾಡಿದರೆ ಮಾತ್ರ ಮರಣ ಎನ್ನುವ ಹಾಗೆ. ಸರಿ, ನರಕನವದಿಗೆ ಬಾಮನ್ನು ಕರೆದುಕೊಂಡು ಹೋಗುತ್ತೇನೆ. ಬಾಮ, ಸ್ವಾಮಿ, ಹೀಗೆ ಬಾ, ಗರುಡರನ್ನೇರು. ನಾವಿಬ್ಬರು ಜ್ಯೋತಿಷಪುರದಲ್ಲಿ ನಾನು ಬಂದಿರುವುದು ಆ ಖಳನಿಗೆ ತಿಳಿಯಲೇಬೇಕು. ಅದಕ್ಕೆ ಬೇಕಾಗಿ 6000 ಮುಖ್ಯಪಾಶಗಳನ್ನು ಶಂಖಧ್ವನಿಯನ್ನು ಮೊಳಗಿಸುತ್ತೇನೆ. ನೋಡೋಣ. ಗರ್ಭವನಿ ನಿಮ್ಮಲ್ಲಿ 6000 ಮನಪಾಶಗಳ ಸರದಾರ ಅವನು ಹೌದು, ಮಂತ್ರಿಯೂ ಹೌದು. ಅವನನ್ನು ಕೊಂದಾಕ್ಷಣ ವಿಜಯ ನಿನ್ನೆಂದು ಅನ್ನಿಸಿಕೊಳ್ಳಬೇಡ. ಸರಿಯಾಗಿ ಹೇಳುತ್ತಿದ್ದೇನೆ, ಕೇಳು. ಆಕೆ ಇದ್ದಾಳಲ್ಲ, ಆಕೆ ಯಾರು? ಆಕೆಯನ್ನು ನನ್ನ ಪಾದ ಕಾಣಿಕೆಯಾಗಿ ಬಿಟ್ಟುಕೊಡು. ಕುಲಗಳೇ ಕೇಳಿಂದ
सुमति दानवने दरे गुरगले किंतु पेड़े गणनाबा ಸ್ವಾಮಿ ಆಗುವುದಿಲ್ಲ. ಕಳ್ಳನೊಂದಿಗೆ ಹೋರಾಟ ಮಾಡಲು ನನ್ನಿಂದ ಆಗುವುದಿಲ್ಲ. ಹೇಳಿ ಸ್ವಾಮಿ, ಒಮ್ಮೆ ಯುದ್ಧ ಮಾಡಿ ಅವನಿಗೆ 2 ಪೆಟ್ಟು ಕೊಡಿ. ಎಲ್ಲಿಂದ ಕೊಡುತ್ತ ಅವನೇ ನನಗೆ 2 ಪೆಟ್ಟು ಕೊಟ್ಟಿದ್ದಾನಲ್ಲ. ಹೇಳಿ ಸ್ವಾಮಿ, ಒಮ್ಮೆ ಯುದ್ಧ ಮಾಡಿ ಸ್ವಾಮಿ. ನನ್ನಿಂದ ಆಗುವುದಿಲ್ಲ. ಯಾರು ನೋಡ್ಲಿಲ್ಲಲ್ಲ? ನಾವಿಬ್ರು ಓಡಿ ಹೋಗೋಣ ಬಾ. ಇಲ್ಲ ಸ್ವಾಮಿ, ನಿಮಗೆ ಆಗುವುದಿಲ್ವಾ? ಇಲ್ಲ, ನನ್ನಿಂದ ಆಗುವುದೇ ಇಲ್ವಾ? ಇಲ್ಲ. ಬೇಡ ಬಿಡಿ, ನಾನಿದ್ದೇನೆ. ಏನ್ ಮಾಡುತ್ತಿ? ನಾನು ಯಾರು ಗೊತ್ತಾ ನಿಮಗೆ? ಯಾರು? ನಾನು ಕ್ಷತ್ರಿಯಾನಿ, ಶತ್ರುಂಜಯನ ಮಗಳು. ಈ ವಿದ್ಯೆಯನ್ನು ಚೆನ್ನಾಗಿ ಬಲ್ಲವಳು. ಹಾಗಾಗಿ ನಿಮ್ ಬಿಲ್ ಕೊಡಿ. ನನ್ ಬಿಲ್ ನೀನ್ ಕೊಡ್ತೀಯಾ? ಆಗಲ್ಲ ಸ್ವಾಮಿ, ಬಿಲ್ಲು ಕೊಡಿ. ಓಹೋ, ಬಿಲ್ಲ? ಹೌದು ಸ್ವಾಮಿ. ಜಾಗ್ರತೆ, ಮರ್ಯಾದೆ ಪ್ರಶ್ನೆ, ಜಾಗ್ರತೆ. ನನಗೆ ಆಶೀರ್ವಾದ ಮಾಡಿ. ಸೋತವ ನಾನೇಗೆ ಆಶೀರ್ವಾದ ಮಾಡಿ? ಪರವಾಗಿಲ್ಲ ಸ್ವಾಮಿ, ಆಶೀರ್ವಾದ ಮಾಡಿ. ಜಾಗ್ರತೆ, ಮರ್ಯಾದೆ ಪ್ರಶ್ನೆ. ಚಲ್ದದಿಯಲ್ಲನು ಬರಿಸೆ, ಚಲ್ದದಿಯಲ್ಲನು ಬರಿಸಿ ಸುಖ ಹೊಂದುವುದೊಳ್ಳಿದು ಗ್ರಹಿಗೆ ಸುಂದರಿ ಗೌರವಿದಗ ನದಿಯನ್ನನ್ನು ವರಿಸಿ ಸುಖ ಹೊಂದುವುದೊಳ್ಳಿತು ಗ್ರಹಿಸಿ. ನಗಬೇಕು ಅಳಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ಪ್ರಪಂಚದ ಕ್ರಮವೇ ಹಾಗೆ. ಹೆಂಡತಿಯ ಮಾನ ರಕ್ಷಣೆ ಮಾಡಬೇಕಾದದ್ದು ಗಂಡನ ಕರ್ತವ್ಯ. ಆದರೆ ಇಲ್ಲಿ ವಿಪರೀತ. ಪುರುಷರಷ್ಟು ಶಾರೀರಿಕ ಬಲ ಯಾವತ್ತು ಹೆಣ್ಣು ಮಕ್ಕಳಿಗೆ ಬರಲು ಸಾಧ್ಯವಿಲ್ಲ. ಹಾಗೆ ಹೇಳುತ್ತಾ ಇದ್ದೇನೆ, ನೀನು ನನ್ನೊಡನೆ ಬಂದೇ ಆದರೆ ಸುಖವನ್ನು ನೀನು ಪಡೆಯಬಹುದು. ಈತ ಗಂಡನಲ್ಲ, ಸೊಂಡ ನನ್ನೊಂದಿಗೆ. ಮುಚ್ಚಲ ಬಾಯಲು ಕಳಲ ಮುಚ್ಚು. ಉಚ್ಚರಿಸಲೇ ದಿನವೇ
ನುಡಿಸುತ್ತ ಶತದಳಾತ್ಮಜನಿತ ಬರದ ತಿರದಲ್ಲಿ ಮಾತಾ ಪಿತರು ಗಿಲೆ ಹೊರತಿಲ್ಲ ಮಾತಾ ಪಿತರು ಗೆಳೆ ಹೊರತಿಲ್ಲ ನಿಶ್ಚಯ ಇದು ನಿಶ್ಚಯವೆಂದು ನುತಿಸಿದ ಜಯ ಜಯ ತಂದೆ ತಾಯಂದಿರೆ, ಇದು ಪಾದಾರವಿಂದಗಳಿಗೆ ಶರಣಾಗಿದ್ದೇನೆ. ಬ್ರಹ್ಮದೇವನನ್ನು ಕೊಟ್ಟಂತಹ ವರವೇ ಹಾಗೆ. ಯಾವಾಗ ತಂದೆ ತಾಯಿಯಂದಿರು ಆಯುಧಧಾರಿಗಳಾಗಿ ಯುದ್ಧಕ್ಕೆ ಬಂದರೆ ನಿನಗೆ ಮರಣ, ಇದು ಸತ್ಯ ಸಂಗತಿಯನ್ನು ನಾನು ಅರಿತುಕೊಂಡೆ. ನೀವೇ ತಂದೆ ತಾಯಿಯರಿಂದ ಸತ್ಯ ಸಂಗತಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಸ್ವಾಮಿ. ಗೋಬ್ರಾಹ್ಮಣರನ್ನು ಹಿಂಸಿಸಿದೆ, 16,000 ಸ್ತ್ರೀಯರನ್ನು ಎಳೆದಂದು ಅವರ ಶಾಪದೋಪಾದಿಗಳು ನನ್ನ ನೆತ್ತೆಯಲ್ಲಿ ಅಗ್ನಿಯೋಪಾದಿಯಲ್ಲಿ ಉರಿದಿದೆ. ಸ್ವಾಮಿ, ನನ್ನನ್ನು ನೀವೇ ರಕ್ಷಿಸಬೇಕು ತಂದೆ, ನೀವೇ ರಕ್ಷಿಸಬೇಕು. ಮಗನೇ ಸರಿ. ಮೆಚ್ಚಿದನು ನಿಲ್ಲವನ ಇಚ್ಛೆಯ ನುಡಿದನ್ನು ಉಚ್ಚರಿಸಲಾಲೀವಿ ಏನೆಲ್ಲಾಗ ನಿಶ್ಚಯ ಮಗನೇ, ನೀನು ಮಾಡಿದ ತಪ್ಪಿನ ಅರಿವಾಯ್ತಲ್ಲ. ಹೌದು. ನಾನು ಯಾರು, ಇವಳು ಯಾರು, ನೀನು ಯಾರು ಈಗ ಅರಿವಾಯ್ತಲ್ಲ. ನಾವೇ ನಿಮ್ಮ ಮಾತಾಪಿತರು. ಸ್ವಾಮಿ, ನಿಮ್ಮ ದಿವ್ಯ ದರ್ಶನ ಆದ ಮೇಲೆ ನನಗೆ ಬದುಕುಳಿಯುವಂತಹ ಅರ್ಹತೆ ನನಗಿಲ್ಲ ಸ್ವಾಮಿ. ನನ್ನಿಂದ ನೀವು ನನ್ನ ನರಕಾಸುರನೆಂಬ ಹೆಸರು ಶಾಶ್ವತವಾಗಿ ಉಳಿಯಬೇಕು ಎನ್ನುವ ಆಸೆ ನನಗಿದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ತಂದೆ ತಾಯಿಯಂದಿರ ನೆರಳಿನಲ್ಲಿ ಯಾವತ್ತು ನೆರಳಿನಲ್ಲಿ ಬರುವುದಂತಹ ಮಕ್ಕಳು ಲೋಕಕಂಟಕನಾಗುವುದಕ್ಕೆ ಸಾಧ್ಯ. ಅದು ಲೋಕದ ಅಧ್ಯಕ್ಷನಾದರೂ ಕೂಡ ಅವನ ಮಗ ಲೋಕಕಂಟನಾಗುವುದಕ್ಕೆ ಸಾಧ್ಯ. ಹಾಗಾಗಿ ಸ್ವಾಮಿ, ನರಕಾಸುರನೆಂಬ ಹೆಸರು ಲೋಕಕ್ಕೆ ಅರ್ಥ ಮಾಡಿಕೊಂಡಬೇಕಾಗಿದೆ. ಹಾಗಾಗಿ ನೀವೇ ನನ್ನನ್ನು ಕಾಪಾಡಬೇಕು. ಅಶ್ವೇಜ ಬಹುಳ ತ್ರಯೋದಶಿಯ ನಿಶಿಯೊಳಗೆ ಇದು ಮುಹೂರ್ತದಲ್ಲಿ ಇಲ್ಲ. ಈಕ್ಷಿತ ಕಾರಣದೊಳಗಿನ್ನ ಬೆದರಿಟ್ಟು ರಾಜು ಬೆದರಿಯ ಮಾನವರು. ಸರಿ. ಅಶ್ವೇಜ ಬಹುಳ ತ್ರಯೋದಶಿಯ ದಿನದಂದು ಮುಂಜಾನೆ ಬೇಗ ಎದ್ದು ತೈಲವ್ಯಂಜನೆ ಸ್ನಾನ ಮಾಡಿ ಯಾರು ನಿನ್ನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾರೋ ಅಂತಹವರಿಗೆ ಇಹದಲ್ಲಿಯೂ ಪರದಲ್ಲಿಯೂ ನಾನು ಶಾಂತಿಯನ್ನು ಒದಗಿಸುತ್ತೇನೆ. ಇದೋ ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ, ಸಿದ್ಧನಾಗು. ನರಕಾಸುರನಿಗೆ ಮೋಕ್ಷವನ್ನು ಕರುಣಿಸಿದ್ದೇನೆ. ಆದರೆ ಆತನ ಬಂಧನದಲ್ಲಿದ್ದ 16,000 ಹೆಣ್ಣು ಮಕ್ಕಳನ್ನು ಏನು ಮಾಡುವುದು? ಅವರನ್ನು ಕಾಪಾಡಬೇಕಾದದ್ದು ದೇವನಾಗಿ ನಿಮ್ಮ ಕರ್ತವ್ಯ. ಹೌದು, ಅವರಿಗೆ ಆಶ್ರಯವನ್ನು ಕೊಡಿ ಸ್ವಾಮಿ. ಮಾಮ, ನೀನು ಹೇಳಿದಂತೆ ಅವನ ಬಂಧನದಲ್ಲಿದ್ದ 16,000 ಹೆಣ್ಣು ಮಕ್ಕಳಿಗೆ ಆಶ್ರಯ ನೀಡಿದ್ದೇನೆ. ಅಲ್ಲಿನ ಅಧಿಕಾರವನ್ನು ಆತನ ಮಗನಾದ ಭಗದತ್ತನಿಗೆ ಕೊಟ್ಟಿದ್ದೇನೆ. ಎಲ್ಲವೂ ಶಾಂತ್ಯವಾಯಿತು. ಎಲ್ಲಿಗೆ ಮುಗಿಯಿತು? ನನಗೆ ನೀವು ಮರ ತೋರಿಸ್ತೀರಂತ ಹೇಳಿ. ಬಾ, ನಿನಗೆ ಮರ ತೋರಿಸುತ್ತೇನೆ. ನಿನಗೆ ಪಾರಿಜಾತದ ಮರ ತೋರಿಸುತ್ತೇನೆ ಸ್ವಾಮಿ. ಸರಿ, ಎಲ್ಲವೂ ಸುಖಾಂತ್ಯವಾಯಿತು. ಹಾಗಿದ್ರೆ ಕಾಳಿಂಗ ಮರ್ದನ, ನರಕಾಸುರ ಮೋಕ್ಷ ಎಂಬ ಪುಣ್ಯ ಕಥಾನಕವನ್ನು ಆಡಿದ, ಹಾಡಿದ, ನೋಡಿದ ತಮಗೆಲ್ಲರಿಗೂ ದೇವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿಯನ್ನು ಕರುಣಿಸಲಿ ಎಂದು ಹೇಳುತ್ತಾ ಈ ಕಥೆಗೆ ಮಂಗಳವನ್ನು ಹಾಡಲು ಭಾಗವತರಲ್ಲಿ ಕೇಳಿಕೊಳ್ಳುತ್ತೇನೆ. ಭದ್ರಂ ಶುಭಂ ಮಂಗಳಂ. ಮಂಗಲ ಶ್ರೀ ದುರ್ಗಾಂಬಿಕೆಗೆ ಜಯ, ಮಂಗಲ ಶ್ರೀ ಪರಮೇಶ್ವರಿಗೆ ಅಲುದಿರ ಪುರಿಯುವ ಭಕ್ತರ ಬಾಲಿ ಬಿಳಿ ದುರ್ಗಾಂಬಿಕೆ ಮಂಗಲ ಮಂಗಲಂ ಜಯ ಮಂಗಲಂ ಶುಭ ಮಂಗಲೋ.